ಸೀಲ್ ಡೌನ್ ಆದಿತ್ತಿನ ಪಿಲಾರ್ ದಾರಂದ ಬಾಕಿಲ್ದ ಪೊಂಜು ಕೊರೋನಾ ಮುಕ್ತ ಆದ ಆಸ್ಪತ್ರೆದ ಡಿಸ್ಚಾರ್ಜ್ ಆತಿರು. ಈ ಪರಿಸರದ ಸೀಲ್ ಡೌನ್ ಅನ್ನು ತೆರವು ಮಾಡ್ತದ ಒಂಜಿ ಇಲ್ಲಾಗ ಮಾತ್ರ ಸೀಮಿತಗೊಳಿಸಾದಿರು. ಕೊರೋನಾ ಮುಕ್ತ ಆದ ಬತ್ತಿನ ಪೊಂಜೋನು ತಾಟಿದೊಟ್ಟುಗು ಅಭಿನಂದಿಸಾದ ಪರಿಸರದಕ್ಲು ಅಧಿಕಾರಿಗಳು ಸ್ವಾಗತ ಮಾಡ್ತಾರೆ. ಸ್ಪೆಷಲ್ ಆದ ವಾಣಿ ಮೇಡಮ್ ಅದೆನ್ನ ಉಂಡು ಮಕ್ಕಳು ಆಶಾ ಕಾರ್ಯಕರ್ತರು ಸ್ಪೆಷಲ್ ಆದುಲ್ಲೆ ಇರೆ ಪೇರ್ ದಾದಣ್ಣ ಬೋರ್ಡ್ನ ಮಾತ ಪಣ್ಣನ ಫೋನ್ ಡಾಕ್ಟರ್ ಈ ಜವಾನಿಯನ್ನ ಟೀಮ್ ಇರ್ನೊಟ್ಟಿಗೆ ಇತ್ತಂಡಾವೆ ಸುಭಾಷ ಎಂಕಲ್ನ ಮಾತೇನ ಬರೋದು ಪಿಲಾರ್ ದಾರಂದ ಬಾಕಿಲ್ದ ಪೊಂಜವೆಗ್ ಕೊರೋನಾ ಸೋಂಕು ದೃಢ ಆಯ್ನ ಹಿನ್ನೆಲೆಡ್ ಅರಣ ಇಲ್ಲದ ಸುತ್ತಮುತ್ತಲ್ದ ಸುಮಾರು 100 ಮೀಟರ್ ವ್ಯಾಪ್ತಿದ ಪರಿಸರನು ಸೀಲ್ ಡೌನ್ ಮಾಡ್ತದಿತ್ತೇರು. ಇಂದೆಟ್ 94 ಇಲ್ಲಲು ಸೇರ್ನಂಚ ವಾಣಿಜ್ಯ ಮಳಿಗೆಲು ಉಲಪಡೆದಿತ್ತರು. ಇತ್ತೆ ಪಿಲಾರ್ ದಾರಂದ ಬಾಕಿಲ್ದ ಪೊಂಜೋ 14 ದಿನದ ಚಿಕಿತ್ಸೆ ಪೂರೈಸಾದ ಕೊರೋನಾ ಮುಕ್ತ ಆದ ಬುಧವಾರ ಆಸ್ಪತ್ರೆದ್ದು ಬಿಡುಗಡೆಯಾತಿರು. ಇಂಬೆರನ ಇಲ್ಲದಕ್ಲು ಪಂಡ ಅಪ್ಪೆ ರಡ್ಡು ಪಳೆಯಲ್ಲು ಪಳೆಯನ ಬೊಡಿದಿ ಬೊಕ್ಕ ಇಂಬೆರ್ನ ರಡ್ಡು ಜೋಕ್ಲು ಇಂಚ 8 ಜನ ಕ್ವಾರಂಟೈನ್ ಕೇಂದ್ರಡಿ ಇತ್ತದು ಮೊಕ್ಲುಲ ಕೊರೋನಾ ನೆಗೆಟಿವ್ ಹಿನ್ನೆಲೆಡು ಬುಧವಾರ ಬಯಗ್ ಕ್ವಾರಂಟೈನ್ ಕೇಂದ್ರದ್ದು ಬಿಡುಗಡೆ ಆವಂದುಲ್ಲೇರು. ಅಂಚನೆ ಪಿಲಾರ್ ದಾರಂದ ಬಾಕಿಲ್ ಪರಿಸರದ 94 ಇಲ್ಲದಕ್ಲೆನ ಪರೀಕ್ಷೆಲ ಆದಿತ್ತದು ಮೊಕ್ಲೆಗ್ ಮಾತ ಸೋಂಕು ರಹಿತ ವರದಿ ಬೈದನು. ಈ ಮಾತ ಹಿನ್ನೆಲೆನು ಗೇನಡದಿ ಒಂದು ಜಿಲ್ಲಾಡಳಿತ ಸೀಲ್ ಡೌನ್ ತೆರವುಗೂ ಆದೇಶಿಸಾದ ಇನ್ನತ ತೆರವು ಕಾರ್ಯಾಚರಣೆ ಬುಧವಾರ ಬಯಗ್ ನಡೆದನು. ಕೈ ಇದೆಲ್ಲ ಕಟ್ ಮಾಡ್ತಾರೆ ಉಂಟಾಕಲ್ಲ ತುಳಸಿ दर्शन ओपन आंदी उद्घाटन ತನನ ಆಸ್ಪತ್ರೆಡು ಪೊರ್ಲುಡೆ ತೂತೆರು ಎಡ್ಡೆ ರೀತಿದ ಚಿಕಿತ್ಸೆ ಕೊಡ್ತೆರು. ಸುರುಕು ಪೋನಗ ದಿಂಜ ಬೇಜಾರು ಪೋಡಿಗೆ ಆದಿತ್ತಂಡು ಆಡ ಇತ್ತೆ ಚಿಕಿತ್ಸೆ ಪೂರೈಸಾದ ಬನ್ನಗ ದಿಂಜ ಖುಷಿ ಆವೊಂದುಂಡು. ಊರ್ಗಾಕುಲ್ಲ ತಂಕ್ಲೆಗ್ ಮಲ್ಲ ರೀತಿಡ್ ಸಾಕಾರ ಕೊರಿ ಏರ್ಪಂಡದ ಕೊರೋನಾ ಮುಕ್ತ ಆದ ಬತ್ತಿನ ಪಿಲಾರ್ ದಾರಂದ ಬಾಕಿಂದ ಪುಂಜು ಭಾವ ಪರವಶರಾದ ಮಾತ್ರೆಗ್ಲ ಸೊಲ್ಮೆ ಸಂದಾಯರು ಆಸ್ಪತ್ರೆಗೆ ಅವಳಿ ಅನ್ ಸರಿತೆ ಇತ್ತೆ ಎಡ್ಡೆಡೆ 30 ಇಂಚು ಹುಷಾರಿತ್ತೆ ಅಲ್ಪಲು 14 ದಿನ ಹುಷಾರು ಎಡ್ಡೆ ಇತ್ತೆ ದಾಲೆಂಕ್ ದಾಲ ಒಂಜಿ ಚೂರು ದಾಲ ತೊಂದರೆ ಹತ್ತಿಜೆ ಇಂಕ್ ಎಡ್ಡೆಡ್ಲ ತೂತೇರೆ ನಾನು ಇನಿ ಮುಟ್ಟಲ್ಲ ಅಂಚ ಪೊರ್ಲುಡು ಬತ್ತೇನು ಮಾತೇನು ಪರಕೆ ಬಂದ ದೇವೇರ್ನ ಆಶೀರ್ವಾದ ಅಡಿಯನ್ನು ಪೊರ್ಲುಡೆ ಪೋಯತ್ತೆ ಪೊರ್ಲುಡೆ ಬತ್ತೆ ಇಂಕ್ ದಾಲ ಸೀಕೆ ಇಜ್ಜಂಡು ಒಂಜಿ ಚೂರ್ಲ ದಾಲ ದಮ್ಮು ಕಟ್ಟುನಾಡು ಜ್ವರ ಒಡು ಸೀತಾಡು ದಾಲ ಇಜ್ಜಂಡು ಇಂಕ್ ಪೊರ್ಲುಡೆ ಬೈದೇನು ಎಂಚ ಪೋತೇನೆ ಅಂಚನೆ ಬೈದೆ ದೇವೇರ್ನ ಆಶೀರ್ವಾದ ದೇವೇರ್ನ
ಊರು ತಕ್ಲಿಗ್ಲ ಪೂರ ಪೋಡಿಗೆ ಒಂದಿತ್ತುಂಡು ಇಂಕ ಕೊರೋನಾ ಅಂತ ಅಂಡಲ ಊರು ತಕ್ಲಿನ ಸಾಕಾರಡ್ಲ ಯಾನು ಮಾತೆಲ್ಲ ಇಂಕ ಎನ್ನ ಮಿತ್ತು ಭರವಸೆ ದಿತ್ತೇರು ಹುಷಾರಾದ ಬರ್ಪ ಅಂತ ಅಂಚನೆ ನಾನು ಹುಷಾರಾದೆ ಬತ್ತೆ ಡಾಕ್ಟರ್ ಪೂರ ಸರಿ ತೂತೇರೆ ನಾನು ಮಾತೆಲ್ಲ ತೂತೇರು ಪೋದುಲ ಇಂಕ ದಾಲ ಇಜ್ಜಾನು ಹುಷಾರೈತೆ ಪೂರ ನೆಗೆಟಿವ್ ಆಯ್ತುಂಡೆ ಅಂಚ ಎನ್ನ ಮಗಳಿಗೆ ಹುಷಾರಿದ್ದಾನೆ ಕಾರ್ ಬೇನೆಡ್ ಅವಳ ಒಂಜಿ ಸಮಸ್ಯೆ ಇತ್ತು ಇಂಕ್ ಅಂಡೆ ಇಂಕ್ಲೇನು ಈ ಪರಿಸ್ಥಿತಿಗೆ ಪಾಂಡತೆ ಅಂಚೆ ಮಸ್ತ್ ಬೇಜಾರಾದಿತ್ತು ಇಂಕ್ಲೆ ಇಲ್ಲದ ಅವಸ್ಥೆ ಪಂಡ ಇಂಕ್ಲೆ ಕುಲ್ಲೇರನ್ನೇ ಬಲ್ಲಿ ಇಲ್ಲಾಡು ಓಲಾಂಡಲ್ಲ ಬಾಡಿಗೆ ಇಲ್ಲಾಡು ಕುಲ್ಲೋಡು ಒಂದು ಪನ್ನಾಗ ಇಂಚೆ ತಾಂಡು ಪೋನಗ ಬಾರಿ ಬೇಜಾರು ಪೋದಿತ್ತೇರು ಇತ್ತೆ ಪಿರ ಬನ್ನಗ ಬಾರಿ ಕುಸಿಟು ಬೈತೇರು ಇಂದೆರ್ನ ಸಂಕಷ್ಟದ ಪೊರ್ತಡು ಮಾತೆರ್ಲ ಜಾತಿ ಧರ್ಮ ತೂವಂದೆ ಸಾಕಾರ ಕೊಡ್ತಿರು ವಿಶೇಷವಾದ ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ರಾಜೇಶ್ ವಚ್ಚಲ್ ಆಯುಕ್ತರು ಶ್ರೀಮತಿ ವಾಣಿ ಬಿ ಆಳ್ವಾ ಇಂಚ ಮಾತೆರ್ಲ ಸಾಕಾರ ಕೊಡ್ತೇರು ಕೊರೋನಾದಂಚಿನ ಸಂಕಷ್ಟ ಬನ್ನಗ ಜಾತಿ ಧರ್ಮ ತೂವಂದೆ ಮಾತೆರ್ಲ ಒಗ್ಗಟ್ಟಾದ ಎದುರಿಸಾಂಡ ಓವೆಲ್ಲ ಗೆಂದೊಲಿ ಊರುಲ ಅಭಿವೃದ್ಧಿ ಆಪುನ್ ಪಂಡದು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ತೆರಿಪಾಯರು ನಮಕ್ ಮಾತ ಗೊತ್ತುಂಡು ಕೊರೋನಾ ಪನ್ಪನ ಮಹಾಮಾರಿದ ಈ ಸಂದಿಗ್ಧ ಪರಿಸ್ಥಿತಿಗಳು ಅವಲವಲು ಇನ್ನು ಕೊರೋನಾ ಕಮ್ಮಿ ಆವೊಂದು ಪನೊಂದಿತ್ತನಾಡಲ್ಲ ದಿನಂಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಡು ಪಿದಾಯ್ದು ಬತ್ತಿನಕ್ಲ ದುಪ್ಪು ಅತ್ತಂಡು ಅಕ್ಲು ಸಂಪರ್ಕ ಹೊಡಿತಿನಕ್ಲು ಒಂದು 10 ಜನ ಕೊರೋನಾ ಪಾಸಿಟಿವ್ ಅದು ಬರೋದಿಲ್ಲೇರು ಬಹುಶಃ ಈತ ದಿನ ನಮ್ಮ ಪನೊಂದಿತ್ತ ನಮ್ಮ ರಕ್ಷಣೆ ನಮ್ಮ ಹೊಣೆ ಇಂದು ಬಹುಶಃ ಸ್ಲೋಗನ್ ಕಂಟಿನ್ಯೂ ಆವೊಂದು ನಮ್ಮ ಜೀವನ ನಡೀತನ ಮಾತ್ರ ನಮಗೆ ಬದುಕಿರೋ ಸಾಧ್ಯ ಇನ್ನು ಪಿಲಾರ್ದ ಎಂಗ್ಲನ ಪ್ರೀತಿದ ಭಾರತೀಯಕ್ಕ ಬಹುಶಃ ಅರೆಗ್ಲಂಚೆನೆ ನನ್ನ ಮಗಲ್ನ ಸೌಖ್ಯಡು ಅಂಚೆನ ಅರೆಗೆ ಟೆಸ್ಟೆಡ್ ಪಾಸಿಟಿವ್ ಬತ್ತಿತ್ತನು ಪೋನಾಗ ಏತು ಬೇಜಾರು ಪೋತಾರೆ ಬನ್ನಾಗ ಆತೆ ಖುಷಿಟ್ಟು ಬತ್ತೀರಿ ವಿಶೇಷವಾದ ಈ ಸಂದರ್ಭಡು ಸೋಮೇಶ್ವರ ಪುರಸಭೆದ ಅಧ್ಯಕ್ಷರಾಯಿನ ಅಂಚಿನ ರಾಜೇಶ್ ಉಚ್ಚಿಲುಪು ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಾಯಿನ ಚಂದ್ರಸುಪ್ಪು ಅಂಚಿನ ಅಧಿಕಾರಿ ವರ್ಗಲ್ ಅಲ್ತ ಚೀಫ್ ಆಫೀಸರ್ ಆಯ್ನಂಚಿನ ವಾಣಿ ಮೇಡಮ್ ಅವದಪ್ಪು ವಿಶೇಷವಾದ ಉಳ್ಳಾಲ ಪೊಲೀಸ್ ಠಾಣೆದ ಸಬ್ ಇನ್ಸ್ಪೆಕ್ಟರ್ ಬಕ್ಕಾಕ್ಲ ಮಾತ ಸಿಬ್ಬಂದಿಲು ಐದಲ ವಿಶೇಷವಾದ ಈ ಊರದ ಮಾತ ನಾಗರಿಕ ಬಂಧುಲು ಜಾತಿ ಮತ ಭೇದ ರಾಜಕೀಯ ಬುಡ್ದು ವಿಶೇಷವಾದ ಗಮನ ಹರಿಸಲೆ ಬಂದುಲೆ ಕೊರೋನಾ ಪನ್ಪುನವು ಒವೇ ಒಂಜಿ ಸಮುದಾಯ ಒವೇ ಒಂಜಿ ಜಾತಿ ಅಥವಾ ಒಂಜಿ ಸಂಘಟನೆಗೆ ಬರ್ಪನ ಸೀಕತ್ತು ಆಣ ಒವೇ ಒಂಜಿ ಪ್ರದೇಶಡು ಇಂಚಿನ ಒಂಜಿ ಮಹಾಮಾರಿ ಬನ್ನಾಗ ಅಲ್ಪ ಏಪ ಜಾತಿ ಭೇದ ಮತ ಮರತಂದು ರಾಜಕೀಯ ಮರತದ ನಮ್ಮ ಸೇವೆ ಮನ್ಪನ ಆ ಊರು ಖಂಡಿತ ಉದ್ಧಾರ ಆಪಣ ಪನ್ಪನೆಗೆ ಇನ್ನು ಪಿಲಾರ್ದ ದಾರಂದ ಬಾಗಿಲೆ ನಮಕ್ ಮಾಮಲ್ಲ ಸಾಕ್ಷಿ ಇಂಚಿನ ಸಂದರ್ಭಡು ಇನ್ನು ಸೌಖ್ಯವಾದ ಎಂಗ್ಲ ಭಾರತಕ ಬೈದರು ಅರ್ನೆಲ್ಲದ ಮೂಜಿ ಜೋಕುಲ್ಲ ಇತ್ತೆ ಬಯ್ಯದ ಪೊರ್ತಗಿತ್ತೇನೆ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಪಾತೆ ರೆಡಿ ಹಚ್ಚೋಡ ಸೊ ಅಂಚಿನ ಸಂದರ್ಭಡು ಅಕ್ಕಲ್ಲ ಬಯ್ಯದುಲ ಇವತ್ತದು ಇಲ್ಲೆತ್ತು ಇರಕ್ಲ ಸಂಸಾರ ಪಿರ ಫುಲ್ ಬಾರಿ ಖುಷಿ ಟುಪ್ಪಡು ಸರ್ಕಾರದ ಗೈಡ್ಲೈನ್ಸ್ ಉಂಡ ಐನು ಒಂತ ದಿನ ಪಾಲಿಸ ಒಂದಿತ್ತು ನಂದಾಂಡ ಖಂಡಿತವಾದ್ಲ ಇಡೀ ಪರಿಸರದ ಆ ಕೊರೋನಾದ ಪೋಡಿಗೆ ಪೋದು ನಮ್ಮ ಮಾತೆರ್ಲ ಎಡ್ಡೆಡು ಬದುಕೋಲಿ ಆಂಡ ಲೈಫ್ ಲಾಂಗ್ ದಯಮಂತದ ನಿಕ್ಲ ಮಾತ ಭಿನ್ನಹ ಕೇರ್ಲೆಸ್ ಬೊಡ್ಚಿ ಆಯ್ನಾತು ಪಿದಾಯ್ ಪೋನಾಗ ಮಾಸ್ಕ್ ತರಿಸವಲ್ಲೆ ಬಹುಶಃ ಎಲ್ಲೆಡ್ದು ಬಕ್ಕ ಬಸ್ಸುಲ ಮಾತ ಸ್ಟಾರ್ಟ್ ಆಪುನು ನಮ್ಮ ಬೇಲೆಗೆ ಪಿದಾಡೊಂದಲ್ಲ ನಮ್ಮ ಜಾಗ್ರತೆನು ನಮ್ಮ ಮನ್ಪುಗ ಓಲಾಂಡ ಪಿದಾಯ್ ಪೋದು ಬತ್ತಿ ಕೂಡಲೇ ಸ್ವಚ್ಛತೆದ ಬಗ್ಗೆ ವಿಶೇಷವಾದ ಗಮನ ಹರಿಸೋದು ಬತ್ತಿ ಕೂಡಲೇ ಒಂಜಿ ಮೀಪಿನ ಪದ್ಧತಿ ಮಂತೊಲ್ಲೆ ದುಮ್ಮ ಮರಣದಿಲ್ಲಡ ಫೋನ್ ಮಾತ್ರ ಮೀ ಒಡುಪನು ಅಂತೀರ ಅಣ್ಣೆತ್ತೆ ಪೋಯ್ ಕೂಡಲೇ ನಮ್ಮ ಏರ್ನ ಸಂಪರ್ಕ ಉಡುಪು ಅಂತ ಗೊತ್ತೇಜಿ ಬೊಕ್ಕ ಎರೆಗಾಣಲ ಪರಿಸರದ ಅತನ ಇಲ್ಲಡು ಜ್ವರ ಅತನ ಆಯ್ತ ಸಿಂಪ್ಟಮ್ಸ್ ಆಯ್ನ ನೆಗಡಿ ಅತನ ಕಂಟಿನ್ಯೂ ತರಬೇನೆ ಇಂಚಿನ ಎಲ್ಲಿಲ್ಲ ಸಿಂಪ್ಟಮ್ಸ್ ಆಂಡಲ್ಲ ನಿಕ್ಲೆ ಡಾಕ್ಟರ್ ಆವಂದೆ MBBS ಮನ್ಪಂದೆ ಆ ಮೆಡಿಕಲ್ ಆಲ್ಮೋಸ್ಟ್ ಸ್ಟಾಪ್ ಮಂತದೇರು ಮಾತ್ರ ಆಂಡ ದಯಮಂತದು ನಿಕ್ಲೆನ ಇಲ್ಲ ಆಶಾ ಕಾರ್ಯಕರ್ತರು ಬರ್ಪೇರು ಅತನ ಪಕ್ಕದ ಓವಾಂಡಲ ಆಸ್ಪತ್ರೆಗೆ ಪೋದು ಟೆಸ್ಟ್ ಮನ್ಪುಲೆ ಕೊರೋನಾಡು ದಾಲ ಪೋಡೊಂದು ಜನ ಈ ಪೊರ್ತುಡು ಮಾಧ್ಯಮದಕ್ಲೆಗೆ ವಿಶೇಷವಾದ ಧನ್ಯವಾದ ಜೀವದ ಹಂಗು ತೋರದ ಒಂಜಿ ಕಡೆ ಕೆಲಸ ಮಂತೊಂದುಲ್ಲೆ ಐಡ್ದಲ್ಲ ಮಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ಎನ್ನ ಇಲ್ಲಡ ಒಂದುಂಡು ದಯಪನಗ ನಿಕ್ಲ ಮತ್ತು ಆಶೀರ್ವಾದಡು ಎನ್ನ ಮಗೆಲ್ಲ ಕೊರೋನಾ ವಾರಿಯರ್ಸ್ ಆದ ಕೆಲಸ ಮಂತೊಂದುಲ್ಲ ಅವಲವೆಲ್ಲಕ್ಕೂ ಆಸ್ಪತ್ರೆ ಈ ಭಾರತಕ್ಕನ ಮನದನ್ನೇ ಪೋದು ಮೀಟ್ ಮನ್ಪುನಾಗ ಬಂಡೆ ಆ ಭಾರತಕ್ಕೆ ಎಂಚಿನ ಟೆನ್ಷನ್ ಬಂಡೆರ ಎಂಕ್ಲೆಗಳ ಅಂಚೆನೆ ಒತ್ತಿತ್ತು ನೀರು ನಮಗೆ ಎಲ್ಲ ಕಡೆ ಬೇಲೆ ಮನ್ಪುನಿ ಎಂಚ ಪೋಲಿಯೋ ಬರಲ್ಲ ಖಂಡಿತವಾದ್ಲೆ ಬಾರಿ ಪ್ರಿವೆಂಟ್ ಆದ ಪ್ರೊಟೆಕ್ಟಿವ್ ಆದ ಕೆಲಸ ಮಂತೊಂದುಲ್ಲೇರು ಅಂಚಾದು ಪುನಗ ಒವೇ ಒಂಜಿ ಸಂದರ್ಭಡು ಇನ್ನು ಭಾರತಕ್ಕನ ಮನಸ್ಸಿರ್ಲೊಪ್ಪು ದಾಲ ಬುಡ್ಚಿ ಭಾರತಕ್ಕ ನೆಂಕ್ಲೆ ನಂಚ ತುಪ್ಪೇರು ಮಾತೆರ್ಲ ದುಮ್ಮದಲಕ್ಕನೆ ಪ್ರೀತಿಡೆ ತುಪ್ಪೇರು ಅಣ್ಣ ನಮ್ಮ ಜಾಗ್ರತೆಯನ್ನು ನಮ್ಮ ಮಂತೊಂದು ಬಂದುಳೆ ದುಮ್ಮದ ದಿನಟ್ಟು ಬಹುಶಃ ನಾನೊಂಜಿ ನಿರಂತರ 1 ವರ್ಷ ಹಿಂದೆ ನಮ್ಮನ್ನು ಮೇಂಟೈನ್ ಮಂತೊಂದೇ ಒಪ್ಪಡಾಪುನು ದಟ್ ಮಾತ ನಮ್ಮನ್ನ ರಕ್ಷಣೆ ಮಂತೊಂದು ಈ ಕೊರೋನಾ ಪನ್ಪನ ಮಹಾಮಾರಿನ ನಮ್ಮ ಜಿಲ್ಲೆಡ್ದು ನಮ್ಮ ರಾಜ್ಯೊಡ್ದೆ ನಮ್ಮ ದೇಶೊಡ್ದೆ ಗಿಡಪುಗ ತೊಟ್ಟುಗು ನಿಕ್ಲ ಮಾತೆರ್ನ ಸಾಕಾರಲೊಪ್ಪಡು ಐನಾತ್ ಜಾಗ್ರತೆ ಡುಪ್ಪುಲೆ ನಮ್ಮ ರಕ್ಷಣೆ ನಮ್ಮ ಹೊಣೆ ಪನ್ಪುನ ಧ್ಯೇಯ ವಾಕ್ಯಡು ನಿಕ್ಲ ಒವೇ ಒಂಜಿ ಕೆಲಸಕ್ಕೆ ಜಪ್ಪುಲೆ ಇಲ್ಲಡ ಫಂಕ್ಷನ್ ಮನ್ಪುನ ಎತ್ತನಲ್ಲ ಆಯ್ನಾತ್ ಇತಿ ಮಿತ್ತಿಟ್ಟು
ಸರ್ಕಾರದ ಗಮನ ಕಂತದ ನಲ್ತ ಒಂಜಿ ಆರೋಗ್ಯದ ಇಲಾಖೆದ ಗಮನಕ್ಕೆ ಕಂತದ ಮನ್ಪಲೆ ಇಲ್ಲ ಉಂತಾಯರ ಸಾಧ್ಯಜಿ ಆಂಡ ಕೊರೋನಾಗ ಪೋಡಿದ ಬದುಕು ನಡೆದಿಂಚ ಕೊರೋನಾದೊಟ್ಟಿಗೆ ಬದುಕ್ಯಾರ ನಮಕ್ಲ ಸಾಧ್ಯ ಪಣ್ಣದೇನು ನಮ್ಮ ತೋಜಾಗ ಪನ್ನೊಂದು ಈ ಸಂದರ್ಭಡು ಎಂಕ್ಲೊಟ್ಟಿಗೆ ಸಾಕಾರ ಕೊರನಂಚಿನ ಊರ್ದ ಮಾತ ಗಣ್ಯರಿಗೆ ಸೋಮೇಶ್ವರ ಪುರಸಭೆತ ಎಂಕ್ಲ ನಮಲ್ತ ಸದಸ್ಯರಾಯನಂಚಿನ ಗಜಾನಂದ ಬೊಕ್ಕಾರನೊಟ್ಟಿಗೆತ್ತಿನ ಮಾತಿರಲ ನಿರಂತರ ಸಂಪರ್ಕ ಮೂಲ ಬೇಲೆ ಮಂತೊಂತೀರ ಬೊಕ್ಕ ಜವನಿರಿಗೆ ರಾತ್ರ ಪಗೆಲ್ ಪಂದು ಸರ್ವಿಸ್ ಕೊರ್ನ ಜವನಿರಿಗೆ ನೆರೆಕರೆ ತಕ್ಲೆಗೆ ಸೋಮೇಶ್ವರ ಪುರಸಭೆದ ಅಧ್ಯಕ್ಷರಾಯನ ರಾಜೇಶ್ಗೆ ಅಂಚೆನೆ ವಾಣ್ಯಕ್ಕಾಗುಪ್ಪು ಎಂಕ್ಲನ ಅಧ್ಯಕ್ಷರಾಯನಂಚಿನ ನಾಯಕರಾಯನಂಚಿನ ಸಂತೋಷ್ ಕುಮಾರ್ ಬೋಳಿಯಾರ್ ಸತೀಶ್ ಅಣ್ಣ ಆದುಪ್ಪು ಆತನ ಚಂದ್ರಸ್ ಪಂಡಿತ್ ಹೌಸ್ ಮುಕ್ಲ ಮಾತಿರ್ನ ನೇಟ್ ಶಾಸಕರು ಸ್ಥಳೀಯ ಶಾಸಕರಾಯನಂಚಿನ ಖಾದರ್ ಸರ್ಲ ಈ ಸಂದರ್ಭಡು ನೆನಪು ಮಂತೊನೆ ಈ ಸಂದರ್ಭಡು ಅರ್ನಲ ವಿಶೇಷವಾದ ಈ ಸಂದರ್ಭಡು ಮುಲ್ಪ ಬತ್ತದ ಒಂಜಾತ ಸಲಹೆ ಸೂಚನೆದೊಟ್ಟಿಗೆ ಸಾಕಾರೆಲ್ಲ ಕೊಡ್ತೇವೆ ಸೊ ಅಂಚಿನ ಸಂದರ್ಭಡು ಕೊರೋನಾ ಪನ್ಪುನವು ಈ ಮಹಾಮಾರಿ ನಮ್ಗೆ ಮಾತ ಗಿಡಪರ ಸಾಧ್ಯ ಪನ್ಪುನೆ ನಮ್ಮ ತೋಜಾದು ಕೊರ್ತ ಭಾರತ ಕನೆಲಡೆ ಏಪಲ ನನ್ನ ಖುಷಿ ಏಪಲ ಒಪ್ಪಡ ಪನೊಂದು ನನವರ ಮಾತಿರಗ್ಲ ಸ್ವಲ್ಪ ಸಂದೈತ ಮಲ್ತೋನ್ವೆ ಸರ್ವೇ ಜನ ಸುಖಿನೋ ಭವಂತು 14 ದಿನದ ದುಂಬು ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ದಾರಂದ ಬಾಕಿಲ್ ಪಿಲಾರ್ ಪರಿಸರಡ್ ಕೊರೋನಾ ಬತ್ತಂಡು ಪನ್ನಗ ನಂಗೆ ಬಾರಿ ಬೇಜಾರಾದಿತ್ತಂಡು ಇತ್ತೆ ಆರು ಹುಷಾರಾದ ಬನ್ನಗ ಆತೆ ಖುಷಿ ಆತಂಡು ಕೊರೋನಾ ಮಹಾಮಾರಿ ಆಂಡಲ ಅವೆಲ್ನ ಗೆಂದೋಲಿ ಪನ್ಪಿನೆಕ್ ನಮ್ಮ ಊರ್ದ ಈ ಪೊಂಜವೆ ಸಾಕ್ಷಿ ಪಂಡದ ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀ ರಾಜೇಶ್ ವಚ್ಚಿಲ್ ತೆರಿಪಾಯರು ಪಿಲಾರ್ ಪರಿಸರದಲ್ಲಿ ನಿರಂತರವಾಗಿ ಒಂದು 14 ದಿನಕ್ಕಿಂತ ಮುಂಚಿತವಾಗಿ ಈ ಕೊರೋನಾ ಪೀಡಿತರ ಈ ಒಂದು ಪಟ್ಟಿಯಲ್ಲಿ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ದಾರಂದ ಬಾಗಿಲಲ್ಲಿ ಬಂದಂತೂ ನಮಗೆ ಒಂದು ತುಂಬ ಬೇಸರವನ್ನುಂಟು ಮಾಡಿತ್ತು. ಇವತ್ತಿನ ದಿನ ಈ ಊರಿನವರಿಗೆಲ್ಲರಿಗೂ ಕೂಡ ಸಂತೋಷವನ್ನುಂಟು ಮಾಡಿದೆ. ಯಾಕೆಂತೇಳಿದರೆ 14 ದಿವಸದ ನಂತರ ಯಾವುದು ಪಾಸಿಟಿವ್ ಇತ್ತ ಅದು ಇವತ್ತು ನೆಗೆಟಿವ್ ಆಗಿ ಬಂದಿದೆ. ಈ ಸಂದರ್ಭದಲ್ಲಿ ನಮಗೆ ಕೂಡ ತುಂಬ ಸಂತೋಷ. ಊರಿನ ಜನರು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ನಾಗರಿಕರು ಆರೋಗ್ಯವಂತರಾಗಿರಬೇಕು. ಇದಕ್ಕೆ ಒಂದು ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕೊರೋನಾ ಅಂತ ಹೇಳೋದು ಮಾರಕವಾದ ಒಂದು ಕಾಯಿಲೆ, ಆದರೂ ಕೂಡ ಅದರಲ್ಲಿ ಗುಣಮುಖವಾಗಿ ಇರ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಯಾಕೆ ಅಂತ ಹೇಳಿದರೆ ಕೆಲವರು ಕೊರೋನಾ ಅಂತ ಹೇಳಿದರೆ ಹೆದರ್ತಾ ಇದ್ದಾರೆ. ಈಗ ಕೊರೋನಾ ಬಂದು ಪುನಃ ಗುಣಮುಖರಾಗಿದ್ದದ್ದು ನಮಗೆ ತುಂಬ ಸಂತೋಷ. ಅವರೊಟ್ಟಿಗೆ ನಾವು ನಿರಂತರವಾಗಿ ಅವರ ಆರೋಗ್ಯ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಇವತ್ತು ಯಾವುದು 14 ದಿವಸಕ್ಕಿಂತ ಮುಂಚೆ ಈ ಪಿಲಾರ್ ಪರಿಸರದಲ್ಲಿ ಸೀಲ್ ಡೌನ್ ಆಗಿದೆಯಾ, ಆ ಸೀಲ್ ಡೌನನ್ನು ಜಿಲ್ಲಾಧಿಕಾರಿಕರ ಆ ಮನವಿಯ ಮೂಲಕ ಅವರ ಅನುಮತಿಯ ಮೂಲಕ ನಾವು ಇವತ್ತು ಸೀಲ್ ಡೌನನ್ನು ಓಪನ್ ಮಾಡಿ ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ಈ ಗ್ರಾಮದ ಎಲ್ಲರೂ ಕೂಡ ಇವತ್ತು ಕೊರೋನಾದಿಂದ ನಾವು ದೂರ ಹೋಗಿದ್ದೇವೆ ಅನ್ನೋದು ಅದಲ್ಲ, ನಾವು ಜಾಗೃತಿಕತೆ ಇನ್ನಷ್ಟು ಆಗಬೇಕು. ನಾವು ದೇಶದಾದ್ಯಂತ ನೋಡ್ತಾ ಇದ್ದೇವೆ, ಇನ್ನಷ್ಟು 2 ವರ್ಷಗಳ ಕಾಲ ಇದು ಮಾರಕವಾಗಿ ಹರಡುವಂಥ ಕಾಯಿಲೆ. ನಾವು ನಿರಂತರವಾಗಿ ನಮ್ಮ ಜೀವವನ್ನು ನಾವು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮಗೆ ಈ ಪುರಸಭೆಗೆ ಕೂಡ ದೇಶದ ಯಾವುದೊಂದು ಅಧಿಕಾರಿಗಳಾಗಲಿ ಯಾವುದೊಂದು ಜನಪ್ರತಿನಿಧಿಗಳಾಗಲಿ ಅವರ ಮಾತಿಗೆ ವಿರುದ್ಧವಾಗಿ ಮಾತನಾಡದೆ ಪ್ರೀತಿಯಿಂದ ಅದನ್ನು ತಗೊಂಡು ಆರೋಗ್ಯವಂತರ ಆಗಿರಬೇಕಾದ್ರೆ ನಿಮ್ಮ ಸಹಕಾರ ಮುಖ್ಯ. ಅದಕ್ಕೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ನೀವು ದಯಮಾಡಿ ಸಹಕರಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಂಡು ಪಿಲಾರ್ ದಾರಂದ ಬಾಕಿಡ್ಲು ಕೊರೋನಾ ಬನ್ನಗ ಮಾತಿರೆಗ್ಲ ಆತಂಕ ಆದಿತ್ತಂಡು ಮಾತಾ ಕೊರೋನಾ ವಾರಿಯರ್ಸ್ ಡಾಕ್ಟರ್ ನರ್ಸ್ ಆರೋಗ್ಯ ಕಾರ್ಯಕರ್ತರು ಪೊಲೀಸ್ ಅಧಿಕಾರಿಗಳು ಪುರಸಭಾ ಅಧಿಕಾರಿಗಳು ಅಂಚಿನ ಸದಸ್ಯರು ಮಾತಿರ್ಲ ಒಟ್ಟಾದ ವೆಂತಿರು ಈ ಪರಿಸರನು ಕೊರೋನಾ ಮುಕ್ತ ಮಾಲ್ತದೇರು ಮೊಕ್ಲೆಗ ಮಾತಿರೆಗ್ಲ ಉಡಾಲ್ ದಿಂಜಿದಿ ಅಭಿನಂದನೆಗಳು ಪಂಡದ ಬಿಜೆಪಿ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ತೆರಿಪಾಯರು. ಸೋಮೇಶ್ವರ ಪುರಸಭೆಯ ಪಿಲಾರು ದಾರಂದ ಬಾಗಿಲಿನ ಈ ಪ್ರದೇಶದಲ್ಲಿ ಕೊರೋನಾ ಬಂದಾಗ ಎಲ್ಲ ಈ ಭಾಗದ ನಾಗರಿಕರು ಆತಂಕಗೊಂಡಿದ್ದರು. ಆದರೆ ಎಲ್ಲ ಕೊರೋನಾ ವಾರಿಯರ್ಸ್ನ ಒಂದು ಅವರ ಏನು ಶಕ್ತಿ ಮೀರಿ ತನ್ನ ಪ್ರಯತ್ನದಿಂದ ಡಾಕ್ಟರ್ ಆಗಲಿ ಅಥವಾ ಆಶಾ ಕಾರ್ಯಕರ್ತರಾಗಲಿ ಅಥವಾ ಪುರಸಭೆ ಅಧಿಕಾರಿಗಳಾಗಲಿ ಅಥವಾ ಪುರಸಭೆಯ ಕೌನ್ಸಿಲರ್ಗಳಾಗಲಿ ಎಲ್ಲ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಒಟ್ಟುಗೂಡಿ ಆ ಕೊರೋನಾದ ವಿರುದ್ಧ ಹೋರಾಡಿದ್ರಿಂದ ಇವತ್ತು ಈ ಭಾಗ ಒಂದೇ ಒಂದು ಕೇಸ್ ಪಾಸಿಟಿವ್ ಆದಂಥ ಕೇಸ್ ಇವತ್ತಿಗೆ ಗುಣಮುಖರಾಗಿದ್ದುಕೊಂಡು ಇವತ್ತು ನೆಗೆಟಿವ್ ರಿಪೋರ್ಟ್ ಬಂದು ಅವರು ಈ ಭಾಗಕ್ಕೆ ಅವರು ತನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಕೊಂಡು ಇವತ್ತು ಮನೆಗೆ ಬಂದಿದ್ದಾರೆ. ಬಹಳ ಸಂತೋಷವಾಗ್ತಾಯಿದೆ. ಯಾಕಂತೇಳಿದರೆ ಯಾರೂ ಕೂಡ ಭಯಗೊಳ್ಳದೆ ಕೊರೋನಾಕ್ಕೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಅದರ ಜಾಗರೂಕತೆಯನ್ನು ವಹಿಸಿದ್ರಿಂದ ಇಡೀ ಈ ಭಾಗದ ಎಲ್ಲ ಜನಗಳಿಗೂ ಕೂಡ ಅದರ ಬಗ್ಗೆ ವಿಚಾರಗಳು ತಿಳಿದು ಅದರ ಬಗ್ಗೆ ಬೇಕಾದಂಥ ಮಾಹಿತಿಗಳಿದ್ದರಿಂದ ಇವತ್ತು ಕೊರೋನಾದ ವಿರುದ್ಧ ಹೋರಾಡಿ ಯಾವುದೇ 98 ಮನೆಯ ಎಲ್ಲ ಸದಸ್ಯರನ್ನು ಕೂಡ ಈಗ ಟೆಸ್ಟ್ ರಿಪೋರ್ಟ್ ಮಾಡಿದಾಗ ಅದು ನೆಗೆಟಿವ್ ಬಂದಿದ್ದರಿಂದ ಒಂದೇ ಒಂದು ಪಾಸಿಟಿವ್ ಇಲ್ಲದ ಕಾರಣ ಒಂದೇ ಒಂದು ಪಾಸಿಟಿವ್ ಇದ್ದು ಇವತ್ತು ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಎಲ್ಲ ಈ ಭಾಗದ ಎಲ್ಲ ಜನರು ಆರೋಗ್ಯವಾಗಿದ್ದಾರೆ ಎಂದು ನಮ್ಮ ವೈದ್ಯರ
ರಿಪೋರ್ಟ್ ತಿಳಿಸಿದೆ. ಹಾಗಾಗಿ ಇವತ್ತು ಭಾಳ ಸಂತೋಷ. ಈ ಭಾಗದ ಎಲ್ಲ ಜನರು ಕೂಡ ಸಂತೋಷದಿಂದ ಇವತ್ತು ಅವರನ್ನು ಬರಮಾಡಿಕೊಂಡು ಎಲ್ಲ ಈ ಭಾಗದ ಎಲ್ಲ ಜನರು ಕೂಡ ಅವರೊಟ್ಟಿಗೆ ಸಹಕಾರವನ್ನು ಕೊಡ್ತಾ ಮುಂದೆ ಕೂಡ ನಾವು ಈ ಕೊರೋನಾದ ವಿರುದ್ಧವಾಗಿ ಸರ್ಕಾರ ಏನು ಕಾನೂನನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅದರೊಟ್ಟಿಗೆ ಆ ಮಾಸ್ಕನ್ನು ಧರಿಸುವ ಮೂಲಕವಾಗಿ ಮತ್ತು ಏನೆಲ್ಲ ಆ ವೈದ್ಯರು ಸೂಚನೆಯನ್ನು ಕೊಡ್ತಾ ಅದನ್ನು ಚಾಚೂ ತಪ್ಪದೆ ಪಾಲಿಸಿ ಮುಂದೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವುದರಲ್ಲಿ ನಮ್ಮ ಈ ಸೋಮೇಶ್ವರ ಪುರಸಭೆಯ ಎಲ್ಲ ಅಧಿಕಾರಿಗಳು ಕೂಡ ಮತ್ತೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಪಂಚಾಯತ್ನ ಅಧ್ಯಕ್ಷರು, ಅದರೊಟ್ಟಿಗೆ ಎಲ್ಲ ಕೌನ್ಸಿಲರ್ಸ್ಗಳು, ನಮ್ಮ ಗಂಗಾಧರ್ ಅವರಿರಲಿ ಅಥವಾ ಪುರುಷೋತ್ತಮರವರಿರಲಿ ಅಥವಾ ಎಲ್ಲ ಈ ಭಾಗದ ರಮೇಶ್ ಅವರಿರಲಿ, ಎಲ್ಲರೂ ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಇನ್ನೂ ಕೂಡ ಈ ಭಾಗದ ಜನರು ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕೊರೋನಾದ ವಿರುದ್ಧವಾಗಿ ಅದರ ಮಾಹಿತಿಯನ್ನು ಪಡ್ಕೊಂಡು ಬೇಕಾದಂಥ ಆ ಒಂದು ಜಾಗರೂಕತೆಯನ್ನು ಮಾಡುವಂಥದ್ದು ಮಾತ್ರ ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಅದನ್ನು ತಾಚು ತಪ್ಪದೆ ಇನ್ನು ಮುಂದೆ ಕೂಡ ಆ ಕೊರೋನಾದ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೋಮೇಶ್ವರ ಪುರಸಭಾ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ, ಉಳ್ಳಾಲ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಅನಿಲ್ ವಗಂಬಿಲ, ಸೋಮೇಶ್ವರ ಪುರಸಭಾ ಸದಸ್ಯರು ಬಶೀರ್ ಮುಂಡೋಳಿ, ದೀಪಕ್ ಪಿಲಾರ್, ಗಜಾನನ ಗಟ್ಟಿ, ಪುರುಷೋತ್ತಮ್ ಪಿಲಾರ್ ಶಾಲಾಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷರು ಪಿಸಿ ಇಂತಿಯಾಸ್, ಬಿಜೆಪಿ ಪ್ರಮುಖರು ಹರಿಯಪ್ಪ ಸಾಲಿಯಾನ್, ಪುರುಷೋತ್ತಮ್ ಕಲ್ಲಾಪು, ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟುಗೆ ಇದ್ದರು.